ವ್ಯಕ್ತಿಯೊಬ್ಬ ಬೇಕರಿ ಮುಂಭಾಗದಲ್ಲಿ ರಂಪಾಟ ನಡೆಸಿ ಬೇಕರಿ ಮಾಲಕನೋರ್ವನಿಗೆ ಚಾಕು ತೋರಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಕೈದಿರುವ ಘಟನೆ ಉಡುಪಿ ನಗರದ ಕರಾವಳಿ ಬೈಪಾಸ್ ಬಳಿ ನಡೆದಿದೆ. ಪೂಜಾ ಬೇಕರಿ ಮಾಲಕ ಮುರಳೀಧರ ಹಲ್ಲೆಗೆ ಒಳಗಾದವರು. ಹತ್ತಿರದ ಕೃಷ್ಣ ಬೇಕರಿ ಮಾಲಕ ಅಶೋಕ್ ಹಲ್ಲೆ ಮಾಡಿದ ಆರೋಪಿ. ಮುರಳೀಧರ ಅವರು ಸುಮಾರು 20 ವರ್ಷಗಳಿಂದ ಕರಾವಳಿ ಬೈಪಾಸ್ ಬಳಿ ಬೇಕರಿ ಉದ್ಯಮ ನಡೆಸ್ತಾ ಇದ್ರು. ಆರೋಪಿ ಅಶೋಕ್ ಕಳೆದ 1 ವರ್ಷದ ಹಿಂದೆಷ್ಟೇ ಇಲ್ಲಿ ಬೇಕರಿ ಅಂಗಡಿ ತೆರೆದಿದ್ದ. ಏಕಾಏಕಿ ಅಂಗಡಿಯ ಮುಂದೆ ಬಂದು ಗಲಾಟೆ ಆರಂಭಿಸಿದ ಅಶೋಕ, ನನ್ನ ವ್ಯಾಪಾರಕ್ಕೆ ಸಮಸ್ಯೆ ಮಾಡುತ್ತಿದ್ದೀಯಾ ಎಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ. ನಿನ್ನ ವ್ಯಾಪಾರಕ್ಕೆ ನಾನು ಅಡ್ಡಿಯಾಗಿಲ್ಲ ಎಂದು ಮುರಳೀಧರ ತಾಳ್ಮೆಯಿಂದ ವರ್ತಿಸಿದ್ರು ಸುಮ್ಮನಾಗದ ಆರೋಪಿ ಕೋಪಗೊಂಡು ಅಂಗಡಿಯ ಮುಂಭಾಗದ ಸಾಮಾನುಗಳನ್ನ ಸಿಕ್ಕ ಹಾಗೆ ಎಸೆದು ದಾಂಧಲೆ ನಡೆಸಿದ್ದಾನೆ. ಅಂಗಡಿ ಒಳಗೆ ನುಗ್ಗಿ ಬೇಕರಿ ಮಾಲಕನ ಕಾಲರ್ ಹಿಡಿದು ಚಾಕು ತೋರಿಸಿ ಹಲ್ಲೆ ನಡೆಸಿದ್ದಾರೆ. ಈ ಕುರಿತು ಉಡುಪಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇನ್ನು ಆರೋಪಿಯ ಕೃತ್ಯ ಪ್ರತ್ಯಕ್ಷದರ್ಶಿಯವರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೀರು ಕೊಡಿ ಫಸ್ಟ್. ಅದರ ಮೇಲೆ ಇಡು. ನೀರು ಕೂಡ